ಉಳ್ಳಾಲ ಹಳೆಕೋಟೆ ಸೈಯದ್ ಮದನಿ ವಿದ್ಯಾಸಂಸ್ಥೆದ ವಾರ್ಷಿಕ ಕ್ರೀಡಾಕೂಟನ ಹಲೇಕಲ ಮದನಿ ಶಾಲಾ ಮೈದಾನದ ಶನಿವಾರ ಕಾಂಡೆ ನಡಪಾಯರು. ಉಳ್ಳಾಲ ಸೈಯದ್ ಮದನಿ ವಿದ್ಯಾಸಂಸ್ಥೆದ ವಾರ್ಷಿಕ ಕ್ರೀಡಾಕೂಟನು ಹಳೆಕಲ ಮದನಿ ಶಾಲಾ ಮೈದಾನದ ಶನಿವಾರ ಕಾಂಡೆ ನಡಪಾಯರು. ಸುರುಕು ವಿದ್ಯಾರ್ಥಿಗಳಿರ್ದು ಶಿಸ್ತುಬದ್ಧ ಆಕರ್ಷಕ ಪಥ ಸಂಚಲನ ನಡೆತದೆ. ಈ ಪಥ ಸಂಚಲನಗೆ ಬ್ಯಾಂಡ್ ಸೆಟ್ನು ಜಾಯ್ಲೆಂಟ್ ಶಾಲೆದಕ್ಲು ಒದಗಾದು ಕೊಡ್ದು ಮೆರುಗುನ್ ಕೊರಿಯರು. ಮದನಿ ಕಾಲೇಜದ ಪ್ರಾಂಶುಪಾಲರು ಇಸ್ಮಾಯಿಲ್ ಧ್ವಜವಂದನೆಯನ್ನು ಸ್ವೀಕಾರ ಮಲ್ತೊಂಡಿರು. ಸಿಆರ್ಪಿ ಲೈಲಾ ಕಿಶೋರಿ ಧ್ವಜಾರೋಹಣ ನಡಪಾಯರು. ಶಾಲಾ ಸಂಚಾಲಕರು ಇಸ್ಮಾಯಿಲ್ ಹಾಜಬ್ಬ ಪಾರಿವಾಳ ರಾಪಾಯರು. ಈ ಪೊರ್ತು ಪಾತೆರ್ನ ಮದನಿ ಕಾಲೇಜದ ಪ್ರಾಂಶುಪಾಲರು ಇಸ್ಮಾಯಿಲ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿದೊಟ್ಟಿಗೆ ಅಕ್ಲೆಡೊಪ್ಪುನ ಕ್ರೀಡಾ ಸ್ಫೂರ್ತಿ ಬೊಕ್ಕ ಕ್ರೀಡಾ ಪ್ರತಿಭೆನು ಪಿದಯ ಕನಪುನ ಅಂಚನೆ ಒಲಿಂಪಿಕ್ ದ ಮಾದರಿಯನ್ನು ಪ್ರತಿಬಿಂಬಿಸಾವನ ಈ ಕಾರ್ಯಕ್ರಮ ಶ್ಲಾಘನೀಯವನ್ನು ತೆರಿಪಾಯರು. ಇದು ಪಠ್ಯೇತರ ಚಟುವಟಿಕೆಗಳಲ್ಲಿ ಒಂದಾಗಿರುವಂತಹ ಒಂದು ಕ್ರೀಡೆ ಅನ್ನುವಂತಹದ್ದು ನಮ್ಮನ್ನು ಇಂತಹ ಒಂದು ಉಳ್ಳಾಲ ಅಥವಾ ಹಳೆಕೋಟೆಯಂತಹ ಗ್ರಾಮೀಣ ಪ್ರದೇಶದಿಂದ ನಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಹಕಾರಿಯೂ ಕೂಡ ಹೌದು. ಗೆಳೆಯ ಹೇಳಿದ್ರು ಇದು ಮಿನಿ ಒಲಿಂಪಿಕ್ಸ್ ಅಂತ. ಖಂಡಿತ ಹೌದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಕೇವಲ ಕಲಿಕೆ ಮಾತ್ರ ಅಲ್ಲ, ನಾವು ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣವನ್ನು ಕೂಡ ಕಲಿಯಬೇಕು. ನಮ್ಮಲ್ಲಿ ಸೂಕ್ತವಾಗಿ ಅಡಗಿರುವಂತಹ ಪ್ರತಿಭೆಯನ್ನ ಒಂದು ಹೊರಗಲ್ಲಿಗೆ ಹಚ್ಚಬೇಕು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಹಾಜಿ ಇಬ್ರಾಹಿಂ ಕಾಕಿತೋಟ ಗುರ್ಕಾರ್ಮದ ಪಾತ್ರ ಪಂಡೆರು. 4 ಗೋಡೆಗಳ ಮಧ್ಯದಲ್ಲಿ ವಿದ್ಯೆಯನ್ನು ಕಲಿತಿದ್ದಾರೆ. ಅದರ ಮಧ್ಯೆ ದೈಹಿಕ ಶಿಕ್ಷಣವು ಅಗತ್ಯ. ಈ ದೈಹಿಕ ಶಿಕ್ಷಣವು ನಿಮಗೆ ಒಳ್ಳೆಯ ಗುರಿ ಮುಟ್ಟಲಿ ಎಂದು ನಾನು ಹೇಳ್ತಾ ಇದ್ದೇನೆ. ಆದರೆ ನೀವು ಇದರಲ್ಲಿ ಭಾಗವಹಿಸುವುದು ದೊಡ್ಡ ಮುಖ್ಯ. ಯಾಕೆಂದರೆ ಸೋಲು ಗೆಲು ಇರುವುದೇ ಆದರೆ ಇದರಲ್ಲಿ ನೀವು ಭಾಗವಹಿಸುವಂತಹದ್ದು ತುಂಬಾ ಒಳ್ಳೆಯದು. ಮದನಿ ಎಜುಕೇಷನಲ್ ಟ್ರಸ್ಟ್ ಕಾರ್ಯದರ್ಶಿ ಯುಎನ್ ಇಬ್ರಾಹಿಂ, ಮದನಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಇಬ್ರಾಹಿಂ, ಮದನಿ ಬ್ರೈಟ್ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಶ್ವೇತಾ, ಮದನಿ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಜಯಂತಿ, ಆಡಳಿತಾಧಿಕಾರಿ ಅಬ್ದುಲ್ ಲತೀಫ್, ಹಳೆಕೋಟೆ ಶಾಲಾ ಕೋಶಾಧಿಕಾರಿ ಅಬ್ದುಲ್ ಲತೀಫ್, ನಗರಸಭಾ ಸದಸ್ಯರು ಅಸ್ಗರ್, ಕೋಟೆಪುರ ಟಿಪ್ಪು ಸುಲ್ತಾನ್ ಅನುದಾನಿತ ಹಿರಿಯ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲದ ಮುಖ್ಯ ಶಿಕ್ಷಕರು ಎಂಎಚ್ ಮಲಾರ್, ಹಳೆಕಲ ಹಜರತ್ ಶಾಲದ ಮುಖ್ಯ ಶಿಕ್ಷಕರು ರಮ್ಲತ್ ಬಾನು, ಉಳ್ಳಾಲ ಹಜರತ್ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯೋಪಾಧ್ಯಾಯರು ಇಮ್ತಿಯಾಜ್ ಇಂಚತೆ ಪ್ರಮುಖರು ಮಲ್ಲಬಿನಿರಾದ್ ಪಾಲ್ಪಡೆದು ಶುಭ ಹಾರೈಸಿದರು. ಹಳೆಕೋಟೆ ಸೈಯದ್ ಮದನಿ ವಿದ್ಯಾಸಂಸ್ಥೆದ ಮುಖ್ಯೋಪಾಧ್ಯಾಯರು ಜನಾಬ್ ಕೆಎಂಕೆ ಮಂಜನಾಡಿ ಸಭೆನೆತ್ಕೊಂಡು ಪ್ರಸ್ತಾವನದ ಪಾತ್ರ ಪಂಡೆರು. ಅವಿರ್ದು ಬೊಕ್ಕ ಕ್ರೀಡಾಕೂಟ ಸುರುವಾಂಡು. फातिमा तफीफा और हिंद शबीबा